ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮಳೆಗಾಲ ಆರಂಭವಾದರೆ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಹಲಸಿನ ಘಮ ಜೋರಾಗೇ ಇರುತ್ತೆ. 16 ಬಗೆಯ ತಿಂಡಿಗಳು ಕೂಡ ತಯಾರಾಗುತ್ತೆ. ನೀವು ಒಂದೋ ಎರಡು ವೆರೈಟಿ ಆಗಿರುವಂಥ ಹಲಸಿನ ಹಣ್ಣಿನ ಟೇಸ್ಟನ್ನು ಮಾಡಿರ್ಬೋದು. ಆದರೆ 16 ಬಗೆಯ ಹಲಸು, ಅದರ ಜೊತೆಗೇನೆ ವೆರೈಟಿ ಆಗಿರುವಂಥ 106 ಬಗೆಯ ಫ್ರೂಟ್ಗಳನ್ನು ಟೇಸ್ಟ್ ಮಾಡಬೇಕು, ಇವುಗಳಿಂದ ತಯಾರಾದ ಖಾದ್ಯಗಳನ್ನು ನೀವು ಸವಿಬೇಕು ಅಂತ ಹೇಳಿದರೆ ನೀವು ಬರಬೇಕಾಗಿರುವಂಥದ್ದು ನವತೇಜ ಟ್ರಸ್ಟ್ ಪ್ರಸ್ತುತಪಡಿಸ್ತಾ ಇರುವಂಥ ಹಲಸು ಹಣ್ಣು ಮೇಳಕ್ಕೆ. ಇದೇ ತಿಂಗಳ 5, 6, 7ನೇ ತಾರೀಕು ಒಟ್ಟು 3 ದಿನ ನಮ್ಮ ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ಹಲಸು ಹಣ್ಣು ಮೇಳ ಮೇಳೈಸಲಿಕ್ಕಿದೆ. ಹಾಗಾಗಿ ಕಿಲ್ಲೆ ಮೈದಾನದಲ್ಲಿ ಎಲ್ಲ ರೀತಿಯಂಥ ತಯಾರಿಗಳು ಕೂಡ ನಡೀತಾ ಇದೆ. ಇದು 8ನೇ ವರ್ಷದ ಹಲಸು ಹಣ್ಣು ಮೇಳ. ಹಾಗಾಗಿ ವಿಶೇಷತೆ ಇನ್ನಷ್ಟು ಹೆಚ್ಚಾಗ್ತಾ ಇದೆ. ಹಾಗಾದರೆ ಇಲ್ಲಿ ಸಿದ್ಧತೆಗಳು ಹೇಗಿದೆ ಅನ್ನೋದನ್ನು ನಾನು ತೋರಿಸ್ತೇನೆ. ನೀವು ನೋಡ್ಬೋದು, ಇಲ್ಲಿ ಪೆಂಡಾಲ್ ಹಾಕುವಂಥ ಕೆಲಸಗಳು ನಡೀತಾ ಇದೆ. 16 ಸ್ಟಾಲ್ಗಳು ಆ್ಯಡ್ ಆಗ್ತಾ ಇರೋದ್ರಿಂದಾಗಿ ಎಲ್ಲ ವ್ಯವಸ್ಥೆಗಳು ಕೂಡ ಸುಸಜ್ಜಿತವಾಗಿ ಆಗಬೇಕು ಅನ್ನೋಂಥ ಉದ್ದೇಶದಿಂದಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಮುಳಿಯಾ ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ ಇವರ ಪ್ರಾಯೋಜಕತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದರ ಜೊತೆಗೇನೆ ನವನೀತ ಫಾರ್ಮ್ ನರ್ಸರಿ, ಅಕ್ಷಾ ಕಾಟೇಜ್ ಇಂಡಸ್ಟ್ರೀಸ್, ಮರಿಕೆ ಸಾವಯವ ಮಳಿಗೆ ಇವುಗಳ ಆಯೋಜನೆಯಲ್ಲಿ ನಡೀತಾ ಇರುವಂಥದ್ದು. ಇನ್ನು ಕ್ಯಾಂಪ್ಕೋ ಲಿಮಿಟೆಡ್, ಗ್ರಾಮಜನ್ಯ, ಬಟ್ ಆ್ಯಂಡ್ ಬಟ್, ವಿಜಯ ಸೋಲಾರ್, SRK ಲ್ಯಾಡರ್ಸ್, ಭಾರತ್ ಆಟೋ ಕಾರ್ ಮತ್ತು ರಾಧಾಸ್ ಶೇಟ್ ಎಲೆಕ್ಟ್ರಾನಿಕ್ಸ್ ಪ್ರೋತ್ಸಾಹದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಅಡಿಕೆ ಪತ್ರಿಕೆ, ಸಮೃದ್ಧಿ ಗಿಡಗೆಳೆತನ, JCI ಪುತ್ತೂರು ನಿಯೋ ಪ್ರೈಮ್, ನಿರ್ಮಾಣ್ ಅಸೋಸಿಯೇಟ್ಸ್, ಪಶುಪತಿ ಎಲೆಕ್ಟ್ರಾನಿಕ್ಸ್ ಮತ್ತು ಸುಧಾನಾ ರೆಸಿಡೆನ್ಸಿಯಲ್ ಸ್ಕೂಲ್ ಇವರ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಹಲಸಿಗೆ ಪ್ರಾಮುಖ್ಯತೆ ಎಷ್ಟಿದೆ ಅನ್ನೋವಂಥದ್ದು. ಎಲ್ಲರ ಮನೆಯಲ್ಲೂ ಇದೆ ಅಂತ ಹೇಳಿಕೊಂಡು ನಾವು ಅಷ್ಟೊಂದಾಗಿ ಅವುಗಳಿಗೆ ಪ್ರಾಮುಖ್ಯತೆ ಕೊಡೋದಿಲ್ಲ. ಆದರೆ ಹಲಸಿಗೂ ಪ್ರಾಮುಖ್ಯತೆಯನ್ನು ಕೊಡಬೇಕು, ಕೃಷಿಕರನ್ನು ಒಂದೇ ಕಡೆಯಲ್ಲಿ ಸೇರಿಸಬೇಕು, ಮಾಹಿತಿಯನ್ನು ನೀಡಬೇಕು ಅನ್ನೋವಂತಹ ಪ್ರಮುಖವಾದ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಸಿದ್ಧತೆಗಳು ಹೇಗಿದೆ ಅನ್ನೋದನ್ನು ನೋಡೋಣ. ಅದರ ಜೊತೆಗೇನೆ ಈ ವರ್ಷದ ಹಲಸು ಹಣ್ಣು ಮೇಳದ ಸಂಭ್ರಮ ಹೇಗಿರುತ್ತೆ ಕೇಳ್ಕೊಂಡು ಬರೋಣ ಬನ್ನಿ. ನವನೀತ್ ಫಾರ್ಮ್ ನರ್ಸರಿಯ ರೂವಾರಿಗಳು ಹಾಗೆಯೇ ನವತೇಜ ಟ್ರಸ್ಟ್ನ ಸದಸ್ಯರಾಗಿರುವಂಥ ವೇಣುಗೋಪಾಲ್ ಸರ್ ಇದ್ದಾರೆ. ಮಾತಾಡಿಸಬೇಕು. ಪುತ್ತೂರಿನಲ್ಲಿ ಹಲಸು ಹಣ್ಣು ಮೇಳ ಸಕ್ಸಸ್ ಆಗಿ ನಡಿಬೇಕು ಅಂತ ಹೇಳಿದ್ರೆ ಇವರ ಪಾತ್ರ ತುಂಬಾನೇ ಇದೆ. ಮಾತಾಡೋಣ. ನಮಸ್ತೆ ಸರ್. ನಮಸ್ತೆ. ಈ ಹಿಂದೆ ನಾವು ಹಲಸು ಮೇಳ ನಡೆದಾಗ ಮಾತಾಡಿದ್ವಿ ಸರ್. ಈಗ ಮಾತಾಡ್ತಾ ಇದ್ದೀವಿ. ಕಳೆದ ಸಲ ತುಂಬಾನೇ ಸಕ್ಸಸ್ ಆಗಿ ನಡೆದಿತ್ತು. ನಾವು ಜನಗಳ ಹತ್ರ ಮಾತಾಡಿದಾಗ ಹೇಳಿದ್ರು, ಭಾರಿ ಪೊರ್ಲುಡು ನಡತುಂಡು ಎಂಕುಲು ಇತ್ನೇಟ ತಿನ್ನಂದಿನ ಅಂಚಿನ ಫ್ರೂಟ್ಸ್ಲೇನ್ ತಿಂದ ಅಂತ ಹೇಳಿದ್ರು ಸರ್. ಹಾಗಾಗಿ ಈ ವರ್ಷ ಏನೆಲ್ಲ ವಿಶೇಷತೆಗಳು ಇರುತ್ತೆ, ಯಾವ ರೀತಿ ಸಿದ್ಧತೆಗಳು ನಡೀತಾ ಇದೆ ಅಂತ ಹೇಳಿದ್ರು. ಕರೆಕ್ಟ್. ಮತ್ತೆ ನಿಮ್ಮನ್ನು ಕೂಡ ಇನ್ನೊಂದು ಹೊಸ ಹಲಸು ಮೇಳದ ಜೊತೆ ನಿಮ್ಮನ್ನು ನೋಡ್ಲಿಕ್ಕೆ ಭಾಳ ಖುಷಿ ಆಗ್ತಿದೆ, ಸುದ್ದಿಯವರನ್ನು ಕೂಡ. ಸೊ ಈ ನವತೇಜ ಇರ್ಬೋದು ಅಥವಾ ನಮ್ಮ ಪುತ್ತೂರಿನ ಹಲಸು ಹಣ್ಣು ಮೇಳ ಇರ್ಬೋದು, ನಾವು ಯಾವಾಗಲೂ ಹೇಳೋದು ಮುಖ್ಯವಾಗಿ ನಮ್ಮ ಗುರಿ ಉದ್ದೇಶ, ಯಾಕೆಂದರೆ ಅದರಲ್ಲೇ ನಮಗೆ ಏನು ವ್ಯತ್ಯಾಸ ಇದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ನಾವು ನಮ್ಮ ಪ್ರದೇಶದಲ್ಲಿ ಏನು ಪುತ್ತೂರು ಪ್ರದೇಶದಲ್ಲಿ ಸಮಗ್ರ ತೋಟಗಾರಿಕೆ, ಹಣ್ಣು ಕೃಷಿ ಆಧಾರಿತ ಬಹುಬೆಳೆಯನ್ನು ಗಮನ ಇಟ್ಕೊಂಡು ಸಮಗ್ರ ತೋಟಗಾರಿಕೆಗೆ ಪ್ರೋತ್ಸಾಹ ನೀಡಲಿಕ್ಕೆ ಬೇಕಾದಂಥ ಒಂದು ವೇದಿಕೆ ಆಗಬೇಕು. ಹಾಗಿರುವಾಗ ಜನರಿಗೆ ಅಂದರೆ ಕೃಷಿಕರಿಗೆ ಧೈರ್ಯ ಬರಬೇಕಂದ್ರೆ ಅಂಥ ಬೆಳೆಗಳನ್ನು ನಾವು ಪ್ರಚಾರ ಮಾಡಬೇಕು ಅಥವಾ ಪರಿಚಯ ಮಾಡಬೇಕು, ಇದೆಲ್ಲ ಅಗತ್ಯ ಇದೆ. ಹಾಗೆ ಅದನ್ನು ಖರೀದಿ ಮಾಡುವ ಗ್ರಾಹಕರಿಗೆ ಅಥವಾ ಸಾರ್ವಜನಿಕರಿಗೆ ಕೂಡ ಅದನ್ನು ಕನೆಕ್ಟ್ ಮಾಡಬೇಕು ಇಂಥ ರೈತರನ್ನು. ಸೊ ಈ ರೀತಿಯಲ್ಲಿ ಒಂದು ಕೃಷಿಯ ಅಭಿವೃದ್ಧಿ ಅಥವಾ ತೋಟಗಾರಿಕೆಯ ಅಭಿವೃದ್ಧಿಯನ್ನು ಇಟ್ಕೊಂಡು ಮುಖ್ಯವಾಗಿ ಹಣ್ಣು ಕೃಷಿ, ಬಹುಬೆಳೆ ಪದ್ಧತಿಯಲ್ಲಿ ಇರುವ ಹಣ್ಣು ಕೃಷಿಯನ್ನು ಒಂದು ಡೆವಲಪ್ ಮಾಡುವ ಒಂದು ದೃಷ್ಟಿಯಲ್ಲಿ ನಂಬರ್ 1. ನಂಬರ್ 2 ಉದ್ಯಮ. ಕೃಷಿಯಲ್ಲಿ ಬೇರೆ ಬೇರೆ ರೀತಿಯ ಉದ್ಯಮಗಳಿಗೆ ಅವಕಾಶ ಇದೆ. ಮುಖ್ಯವಾಗಿ ನಾವೀಗ ಹಣ್ಣುಗಳ ಬಗ್ಗೆ ಮಾತಾಡ್ತಾ ಇರುವಂಥದ್ದು, ಹಲಸು, ಮಾವು, ಈ ಥರ ಹಣ್ಣುಗಳ ಬಗ್ಗೆ ಮಾತಾಡ್ತಾ ಇರುವಾಗ ಹಣ್ಣುಗಳ ಮೌಲ್ಯವರ್ಧನೆ, ಫ್ರೂಟ್ ಪ್ರೊಸೆಸಿಂಗ್ ಮತ್ತು ಸಂಸ್ಕರಣೆ ಮತ್ತು ಫ್ರೂಟ್ ವ್ಯಾಲ್ಯೂ ಎಡಿಷನ್, ಮೌಲ್ಯವರ್ಧನೆ, ಇದು ಎರಡಕ್ಕೆ ಬೇಕಾದಷ್ಟು ಅವಕಾಶಗಳಿದೆ. ಒಂದು ಕಡೆ ಹಣ್ಣುಗಳ ಕೃಷಿ ಜಾಸ್ತಿ ಆಯಿತು ಅಂದರೆ ಇನ್ನೊಂದು ಕಡೆ ಮೌಲ್ಯವರ್ಧನೆ ಮತ್ತು ಸಂಸ್ಕರಣೆಗೆ ಅಷ್ಟೇ ಅವಕಾಶಗಳು ಬರ್ತದೆ. ಸೊ ಅದಕ್ಕೆ ಬೇಕಾದಂಥ ತಂತ್ರಜ್ಞಾನ, ಮಾಹಿತಿ ಮತ್ತು ಅನುಭವ ಏನಿದೆ ಅದನ್ನೆಲ್ಲ ಈ ಮೇಳಕ್ಕೆ ತಂದರೆ ಇನ್ನಷ್ಟು ಜನರಿಗೆ ಅದು ಪರಿಚಯ ಆಗ್ತದೆ. ಮತ್ತು ಕೊನೆಗೆ ನಾವು ಯಾವಾಗಲಿರುವಂಥದ್ದು ಖಾದ್ಯ ಅಥವಾ ತಿಂಡಿ ಮೇಳ ಅಥವಾ ಆಹಾರ ಮೇಳ ಅಂತ ಹೇಳ್ತೀವಿ. ಇದರಲ್ಲಿ ಕೂಡ ನಾವು ಸಾಂಪ್ರದಾಯಿಕ ಜ್ಞಾನ ಮತ್ತು ಸಾಂಪ್ರದಾಯಿಕ ಆಹಾರ ಪದ್ಧತಿ ಏನಿದೆ ಅದನ್ನು ಉಳಿಸಿ ಪ್ರಚಾರ ಮಾಡುವ ಒಂದು ಗುರಿ ಇಟ್ಕೊಂಡು
ವಿವಿಧ ರೀತಿಯ ಒಂದು ಖಾದ್ಯಗಳನ್ನು ಬಹು ಬಗೆಯ ಖಾದ್ಯಗಳನ್ನು ಒಂದು ಪರಿಚಯ ಮಾಡಿಕೊಡುವಂಥದ್ದು ಮತ್ತು ಜನರಿಗೆ ಅದನ್ನು ಸರ್ವ್ ಮಾಡುವಂಥ ಒಂದು ಉದ್ದೇಶ. ಈ ರೀತಿ ಸಮಗ್ರ ತೋಟಗಾರಿಕೆ, ಕೃಷಿ ಉದ್ಯಮ ಮತ್ತು ಈ ಸಾಂಪ್ರದಾಯಿಕತೆ ಇದನ್ನು ಒಂದು ಎಲ್ಲ ಒಟ್ಟಿಗೆ ಸೇರಿಸಿಕೊಂಡು ಮಾಡುವಂಥ ಒಂದು ಕಾರ್ಯಕ್ರಮ ಈ ಹಲಸು ಹಣ್ಣು ಮೇಳ. ಈ ವರ್ಷ ಕೂಡ ಪ್ರತಿ ವಿಭಾಗದಲ್ಲಿ ಒಂದು ವಿನೂತನತೆ ಇರುತ್ತೆ. ಪ್ರತಿ ವಿಭಾಗದಲ್ಲಿ ಏನಾದರೂ ಹೊಸತು ನಾವು ತಂದೆ ತರ್ತೇವೆ. ಮುಖ್ಯವಾಗಿ ಈ ವರ್ಷದಲ್ಲಿ ನಮಗೆ ಈ ಗೇರು ಹಣ್ಣಿದೆ ಅಲ್ಲ, ಸಾಧಾರಣ ಕಂಪ್ಲೀಟ್ ವೇಸ್ಟ್ ಆಗ್ತಾ ಇದ್ದಂಥ ಗೇರು ಹಣ್ಣು ಎಲ್ರಿಗೂ ಗೊತ್ತುಂಟು, ಏನು ಯಾವ ರೀತಿಯಲ್ಲಿ ಉಪಯೋಗ ಆಗ್ತಿರಲಿಲ್ಲ. ಸೊ ಈ ಗೇರು ಹಣ್ಣನ್ನು ಇತ್ತೀಚಿನ ದಿನಗಳಲ್ಲಿ ಒಂದು ಸ್ವಲ್ಪ ಜಾಗೃತಿ ಮೂಡಿದೆ. ಅದನ್ನು ಕೂಡ ಈ ಕಾರ್ಯಕ್ರಮ ಮುಖಾಂತರ ಇನ್ನಷ್ಟು ಜನರಿಗೆ ತಲುಪಿಸುವಲ್ಲಿ ಮತ್ತು ಮುಂದಿನ ದಿವಸಗಳಲ್ಲಿ ನಮ್ಮಲ್ಲಿ ಬೇಕಾದಷ್ಟು ಗೇರು ತೋಟಗಳಿದೆ. ಆ ಗೇರು ತೋಟಗಳಲ್ಲಿ ಗೇರು ಹಣ್ಣಿನ ಮೌಲ್ಯವರ್ಧನೆಗೆ ಬೇಕಾದಷ್ಟು ಅವಕಾಶಗಳಿದೆ. ಅದನ್ನು ಪರಿಚಯ ಮಾಡುವ ಕೆಲಸ ವಿಶೇಷವಾಗಿ ಈ ಹಲಸು ಮೇಳದಲ್ಲಿ ಮಾಡ್ತಾ ಇದ್ದೇವೆ. ಸೊ ಇದಕ್ಕೆಲ್ಲ ಆಗಬೇಕಂದ್ರೆ ಬಹಳಷ್ಟು ಜನರ ಸಪೋರ್ಟ್ ಬೇಕು. ಸೊ ಈ ವರ್ಷ ಯಾವಾಗಿನ ಹಾಗೆ ಈ ವರ್ಷ ಕೂಡ ನಮಗೆ ಮುಳಿಯಾ ಮ್ಯಾನೇಜ್ ಫಾರ್ಮ್ ಲ್ಯಾಂಡ್ಸ್ ಅವರು ನಮ್ಮ ಮುಖ್ಯ ಪ್ರಾಯೋಜಕರಾಗಿ ಮತ್ತು ಉಳಿದ ಪ್ರಾಯೋಜಕರಷ್ಟು ಜನ ಸೇರಿಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಎಸ್. ಪುತ್ತೂರಿನ ಮರಿಕೆ ಸಾವಯವ ಮಳಿಗೆಯ ರುಬಾರಿಗಳು ಹಾಗೆಯೇ ನವತೇಜ ಟ್ರಸ್ಟ್ನ ಸದಸ್ಯರಾಗಿರುವಂತಹ ಸುಹಾಸ್ ಮರಿಕೆ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಹಲಸು ಹಣ್ಣು ಮೇಳ ಜನ ಕಾಯ್ತಾ ಇದ್ರು, ಯಾವಾಗ ಆರಂಭ ಆಗುತ್ತೆ ಅಂತ. ಡೇಟ್ ಕೂಡ ಫಿಕ್ಸ್ ಆಗಿದೆ, ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ. ಹಾಗಾಗಿ ಈ ವರ್ಷ ಹೊಸದಾಗಿ ಯಾವೆಲ್ಲ ಸ್ಟಾಲ್ಗಳು ಆ್ಯಡ್ ಆಗ್ತಾ ಇದೆ, ಎಷ್ಟು ಸ್ಟಾಲ್ಗಳು ಇರುತ್ತೆ, ಅದರ ಜೊತೆಗೇನೆ ಯಾವೆಲ್ಲ ಖಾದ್ಯಗಳನ್ನು ಸವಿಯೋದಕ್ಕೆ ಅವಕಾಶ ಇದೆ? ಮತ್ತೊಮ್ಮೆ ನಮಸ್ಕಾರ. 2026 ಹಲಸು ಹಣ್ಣು ಮೇಳ ನವತೇಜ ಟ್ರಸ್ಟ್ ಆಯೋಜನೆ ಮಾಡುವಂಥ ಮುಳಿಯಾ ಪ್ರಾಪರ್ಟೀಸ್, ಮುಳಿಯಾ ಫಾರ್ಮ್ ಲ್ಯಾಂಡ್ಸ್ ಅವರ ಒಂದು ಸ್ಪಾನ್ಸರ್ಶಿಪ್ಪಲ್ಲಿ ನಡೀತಾ ಇರುವಂಥ ಈ ಹಲಸು ಹಣ್ಣು ಮೇಳದಲ್ಲಿ ಹೆಚ್ಚು ಕಡಿಮೆ ಒಂದು 80ರಷ್ಟು ಕೃಷಿ ಮತ್ತು ಆಹಾರ ಮಳಿಗೆಗಳು, ಒಟ್ಟು ಒಂದು 80ರಷ್ಟು ಸ್ಟಾಲ್ಗಳಿರ್ತದೆ. ಇದು ನಾವು 3 ವಿಭಾಗವಾಗಿ ಆಯೋಜನೆ ಮಾಡಿದ್ದೇವೆ. ನಿಮಗೆ ಕಾಣ್ಬೋದು ಅಲ್ಲಿ ಎದುರು ಎಂಟ್ರೆನ್ಸ್ ಕಿಲ್ಲೆ ಮೈದಾನಕ್ಕೆ ಬಂದಾಗ ಒಂದು ಎಲ್ ಶೇಪಲ್ಲಿ ಇರ್ತದೆ. ಅದೆಲ್ಲ ಕಮರ್ಷಿಯಲ್ ಸ್ಟಾಲ್ಸ್ ಇರ್ತದೆ. ಅಲ್ಲಿ ಅಂದರೆ ಜನರು ಬಂದಾಗ ಮನೋರಂಜನೆಗೆ ಒಂದಿಷ್ಟು ನಾವು ಆದ್ಯತೆ ಕೊಡಬೇಕಾಗ್ತದೆ. ಹಾಗಾಗಿ ಒಂದು 10-15ರಷ್ಟು ಕಮರ್ಷಿಯಲ್ ಸ್ಟಾಲ್ಸನ್ನು ಇಟ್ಟಿದ್ದೇವೆ. ಮತ್ತೊಂದು 70 ಸ್ಟಾಲ್ಸಲ್ಲಿ ಒಂದು 15 ಸ್ಟಾಲ್ನಷ್ಟು ಫುಡ್ ಸ್ಟಾಲ್ ಇರ್ತದೆ. ಇಲ್ಲಿ ನಾವು ಫುಡ್ಡಲ್ಲಿ ಕೂಡ ಹಲಸಿಗೆ ಸೀಮಿತ ಮಾಡಿದ್ದೇವೆ, ಹಲಸು ಅಥವಾ ಹಣ್ಣುಗಳಿಗೆ ಸೀಮಿತ ಮಾಡಿದ್ದೇವೆ. ಸಾಂಪ್ರದಾಯಿಕವಾಗಿ ಮನೆಗಳಲ್ಲಿ ಮಾಡ್ತಾ ಇದ್ದಂಥ ಹಲಸಿನ ಹಣ್ಣು ಕೊಟ್ಟಿಗೆ, ಗಾರಿಗೆ ಅಥವಾ ಉಪ್ಪು ಸೊಳೆಯ ರೊಟ್ಟಿಯಿಂದ ಶುರುವಾಗಿ ಹಲಸಿನಕಾಯಿ ದೋಸೆ ಈ ಸತಿ ಸ್ಪೆಷಲಾಗಿ ಹಲಸಿನಕಾಯಿದೆ, ಮಸಾಲೆ ದೋಸೆ ಉಂಟು ಈ ಸತಿ. ಸೊ ಇದು ಕೂಡ ಇರ್ತದೆ. ಅದರ ಜೊತೆಗೆ ಹಲಸಿನ ಗುಜ್ಜೆಯ ಬರ್ಗರು, ಪಿಜ್ಜಾ, ವಡಾಪಾವ್ ಈ ಥರದಲ್ಲಿ ಕೂಡ ಹಲಸಿನ ಪೇಸ್ಟ್ರೀಸ್, ಕಪ್ ಕೇಕ್ಸ್, ಹಲಸಿನಕಾಯ್ದು ಬಿಸಿಬೇಳೆ ಬಾತ್, ಹೀಗೆ ಏನೆಲ್ಲ ನಮಗೆ ಸಾಂಪ್ರದಾಯಿಕವಾಗಿ ಮತ್ತು ಮಾಡರ್ನ್ ಫುಡ್ಡಲ್ಲಿ ಮಾಡಲಿಕ್ಕಾಗ್ತದೋ ಎಲ್ಲವನ್ನು ಹಲಸಲ್ಲಿ ನಾವು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ಒಂದು 10-15 ಫುಡ್ ಸ್ಟಾಲಲ್ಲಿ ನಿಮಗೊಂದು 80ಕ್ಕಿಂತ ಹೆಚ್ಚು ಐಟಮ್ಸ್ಗಳಿರ್ತದೆ. ಹಲಸು ಅಥವಾ ಹಣ್ಣಿಗೆ ಸಂಬಂಧಪಟ್ಟದ್ದು ಒಂದು 80ಕ್ಕಿಂತ ಮೇಲೆ ಐಟಮ್ಸ್ ಇರ್ತದೆ. ಇದು ಈ ಸತಿಯ ಮೇಳದ ಹೈಲೈಟ್ಸ್. ಆಮೇಲೆ ನಿಮಗೆ ಈ ಮೇಯ್ನ್ ಏರಿಯಾ ನಾವೇನು ನನ್ನ ಹಿಂದೆ ಈ ಕಡೆ ಕಾಣ್ತಾ ಇದೆ, ಈ ಮೇಯ್ನ್ ಏರಿಯಾದಲ್ಲಿ ಅಗ್ರಿ ಬಿಸ್ನೆಸ್ ಸ್ಟಾಲ್ಸ್, ಅಂದರೆ ಅದರಲ್ಲಿ ಹಣ್ಣುಗಳು ಕೂಡ ಬರ್ತದೆ. ಒಂದು 20-25 ವೆರೈಟಿ ಮಾವಿನ ಹಣ್ಣು, ಅಂದರೆ ಒಂದು 5-6 ಸ್ಟಾಲ್ ಮಾವಿನ ಹಣ್ಣಿದೆ ಸ್ಟಾಲ್ಗಳಿರ್ತದೆ. ವಿಶೇಷವಾಗಿ ರಾಮನಗರ, ಚನ್ನಪಟ್ಟಣ ಇಲ್ಲಿಂದ ಬರ್ತಾರೆ. ಮತ್ತು ಸುಳ್ಯ, ಪುತ್ತೂರಲ್ಲಿ ಈ ನಮಾಮಿ ಅಂದರೆ ನಾಡು ಮಾವು ಉಳಿಸಿ ಅಂತ ಒಂದು ಅಭಿಯಾನ ಒಂದಿಷ್ಟು ಜನ ಕೃಷಿಕರು ಸೇರಿಕೊಂಡು ಮಾಡ್ತಾ ಇದ್ದಾರೆ. ಸೊ ಅವ್ರ ಹತ್ರ ಆಯ್ದ ಅಂದರೆ ತಳಿ ಆಯ್ಕೆ ಮಾಡಿದಂಥ ಕಾಡು ಮಾವಿನ ಹಣ್ಣಿದು ಒಂದಿಷ್ಟು ಪ್ರದರ್ಶನ ಒಂದು ಸ್ವಲ್ಪ ಹೆಚ್ಚಿದ್ದರೆ ಮಾರಾಟ ಕೂಡ ಆಗ್ತದೆ. ಪ್ರದರ್ಶನಕ್ಕೆ ಆದ್ಯತೆಯನ್ನು ಹೆಚ್ಚು ನೀಡಿದ್ದೇವೆ ಅದರಲ್ಲಿ. ಮತ್ತು ಕುರಿಯಾಜಿ ತಿರುಮಲೇಶ್ವರ ಭಟ್ರು ಅಂತ ಅವ್ರ ಹತ್ರ ನಿಮಗೆ ದುರಿಯನ್ ಫ್ರೂಟ್ ಎಲ್ಲ, ಥೈಲ್ಯಾಂಡಿನ ವೆರೈಟಿಯ ದುರಿಯನ್ ಫ್ರೂಟ್ ಎಲ್ಲ ನಮ್ಮ ಹಲಸು ಮೇಳದಲ್ಲಿ ಉಂಟು. ಯಾರು ಟೇಸ್ಟ್ ಮಾಡಬೇಕು ನೋಡಬೇಕು ಅಂತಿದ್ದರೆ ಅದರ ಜೊತೆಗೆ ಸಹಸ್ರ ಕದಳಿ ಅಂತ ದೊಡ್ಡ ದೊಡ್ಡ ವೆರೈಟಿಯ ಬಾಳೆಗೊನೆ ಇಂಥದ್ದೆಲ್ಲ ಪ್ರದರ್ಶನ ಮಾಡಬೇಕು ಅಂತ ಇಟ್ಟಿದ್ದೇವೆ. ಮತ್ತು ಹಣ್ಣುಗಳಲ್ಲಿ ಹಲಸಿಗೋಸ್ಕರವೇ ಒಂದು ಹೆಚ್ಚು ಕಡಿಮೆ ಒಂದು 10 ಟನ್ನಿನಷ್ಟು ಹಲಸು ಬರ್ತದೆ ಈ ಸತಿ ಹಣ್ಣಿಗೋಸ್ಕರನೇ. ಮತ್ತು ನಿಮಗೆ ಕಾಯಿಯಾಗಿ ಪ್ರೋಸೆಸ್ ಆಗುವಂಥದ್ದು ಬೇರೆಯೇ. ಬರೀ ಹಣ್ಣು ತಿನ್ನಲಿಕ್ಕೋಸ್ಕರನೇ, ಕೊಂಡೋಗಲಿಕ್ಕೆ, ತಿನ್ನಲಿಕ್ಕೆ ಕೆಂಪು ಮತ್ತು ಹಳದಿ, ಬಿಳಿ ಸೊಳ್ಳೆ 3 ವೆರೈಟಿಯಲ್ಲಿ ಆದ್ಯತೆ ಕೆಂಪಿಗೆ ಹೆಚ್ಚು ಕೊಟ್ಟಿದ್ದೇವೆ. ಯಾಕೆಂದರೆ ಹಳದಿ ಸೊಳ್ಳೆ, ಬಿಳಿ ಸೊಳ್ಳೆ ನಮ್ಮ ಊರಲ್ಲಿ ಸಿಗ್ತದೆ. ಸೊ ಇಂಥ ಆದ್ಯತೆ ನೀಡಿ ಕೆಂಪು ಸೊಳ್ಳೆ ಯಥೇಚ್ಛವಾಗಿ ಬರ್ತದೆ ಈ ಸತಿ. ಸೊ ಹಾಗೆ ಅದು ಕೂಡ ಇದೆ. ಅದರ ಜೊತೆಗೆ ನಮ್ಮ ಊರಿನಲ್ಲಿ ವ್ಯಾಲ್ಯೂ ಅಡಿಷನ್ ಮಾಡಿದವರ ಬೇರೆ ಬೇರೆ ಪ್ರೊಸೆಸರ್ಸ್, ಹಲಸು ಮತ್ತು ಹಣ್ಣುಗಳ ಪ್ರೊಸೆಸರ್ಸ್ ಇಲ್ಲಿ ಸ್ಟಾಲ್ಗೋಸ್ಕರ ಬರ್ತಾಯಿದ್ದಾರೆ. ಸೊ 3 ದಿನ ಇದು ಒಂದು ಹಬ್ಬ ಆಗಿ, ಗೌಜಿಯಾಗಿ, ಹಣ್ಣಿನ ಜಾತ್ರೆಯಾಗಿ ಈ ಥರದಲ್ಲಿ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ದೇವೆ. ಸೊ ಎಲ್ಲರೂ ಬರಬೇಕು.
ಎಲ್ಲ ಊರಿನ 10 ಊರಿನವರು ಪುತ್ತೂರಿಗೆ ಬರಬೇಕು ಹಲಸು ಮತ್ತು ಹಣ್ಣುಗಳ ಮೇಳ ನೋಡಲಿಕ್ಕೆ. ನಿಮಗೋಸ್ಕರ ನಾವು ಕಾಯ್ತಾ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು. ಎಸ್. ಅನಂತ ಪ್ರಸಾದ್ ನೈತಡ್ಕ ಸರ್ ಇದ್ದಾರೆ. ಇವರು ನವತೇಜ ಟ್ರಸ್ಟ್ನ ಅಧ್ಯಕ್ಷರು. ಈ ಹಿಂದೆ ನಡೆದಂತಹ ಹಲಸು ಹಣ್ಣು ಮೇಳದಲ್ಲಿ ಕೂಡ ಪ್ರಮುಖವಾಗಿ ಯಾವುದೇ ರೀತಿಯ ಸಮಸ್ಯೆಗಳು ಆಗದ ರೀತಿಯಾಗಿ ಸುಸಜ್ಜಿತವಾಗಿ ನಡಿಬೇಕು ಅಂತ ಹೇಳಿದರೆ ಇವರ ಪಾತ್ರ ಕೂಡ ಪ್ರಮುಖವಾಗಿದೆ. ಈ ವರ್ಷ ಕೂಡ ಸಕ್ಸಸ್ ಆಗಿ ನಡಿಬೇಕು, ಇದರ ಹಿಂದೆ ಕೂಡ ಶ್ರಮಿಸ್ತಾ ಇದ್ದಾರೆ. ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಹಾಂ, ಚೆನ್ನಾಗಿದ್ದೀವಿ. ಹಲಸು ಹಣ್ಣು ಮೇಳ ಪ್ರತಿಯೊಬ್ಬರು ಕಾಯ್ತಾ ಇದ್ದಂತಹ ಟೈಮ್ ಬಂದಿದೆ ಸರ್. ಹಾಗಾಗಿ ಸಿದ್ಧತೆಗಳು ಹೇಗಿದೆ ಅಂತ ಹೇಳಬೇಕು, ಅದರ ಜೊತೆಗೇನೆ ಕಾರ್ಯಕ್ರಮಗಳ ಬಗ್ಗೆ ಮಾತಾಡಿ. ಸಿದ್ಧತೆಗಳು ಆಲ್ರೆಡಿ ಆಗ್ತಾ ಇದೆ. ಈಗ ನೀವು ನೋಡಿರ್ಬೋದು, ಈಗೆಲ್ಲ ಆಗ್ತಾ ಇದೆ. ಸ್ಟಾಲ್ ಸೆಟ್ಟಿಂಗ್ ಎಲ್ಲ ಇನ್ನು ಒಂದು ಮತ್ತು ಸಂಜೆ ಒಳಗೆ ಕೆಲಸಗಳ ಕಾರ್ಯಕ್ರಮ ಮುಗಿಯುವಂಥ ಹಂತದಲ್ಲಿ ಇದ್ದೇವೆ ನಾವು ಈಗ. ಹಾಗೆ ಮತ್ತು ಬಾಕಿದ ಸಿದ್ಧತೆಗಳು ಅಂದರೆ ಗಣ್ಯರನ್ನು ಕರೆಸುವಂಥದ್ದು, ಪ್ರೆಸ್ ಮೀಟ್ಗಳು ಇಂಥದ್ದೆಲ್ಲ ಈಗ ಮುಗಿತಾ ಬಂತು. ಈಗ ನಾವು ಇನ್ವಿಟೇಷನ್ ಕೊಡುವಂಥದ್ದು ಸಮೇತ ಆಲ್ಮೋಸ್ಟ್ ನಮ್ಮದು ಕಾರ್ಯಕ್ರಮಗಳೆಲ್ಲ ಮುಗಿಯಿತು. ವಿಶೇಷವಾಗಿ ನಾಳೆ ಬೆಳಿಗ್ಗೆಯಿಂದ ನಮ್ಮದು ನಾಡ್ದು ಶುಕ್ರವಾರ ಬೆಳಿಗ್ಗೆಯಿಂದ ನಮ್ಮ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತದೆ. 9 ಗಂಟೆಗೆ ಪ್ರಾರಂಭ ಆಗಿ ನಮಗೆ ಆದಿತ್ಯವಾರ ಸಂಜೆ ತನಕ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಉದ್ಘಾಟನೆಗೆ ನಮಗೆ ಇಲ್ಲಿ ಡಾಕ್ಟರ್ ರಮೇಶ್ ಅಂತೇಳಿ ಹೋಮಿಯೋಪತಿ ಡಾಕ್ಟರ್ ಇದ್ದಾರೆ, ಅವರು ಸ್ಟಾಲ್ ಉದ್ಘಾಟನೆಗೆ ಬರ್ತಾರೆ. ಅವರ ಜೊತೆ ನಮ್ಮ ಇಲ್ಲಿ ಸೇಟ್ ಇಲೆಕ್ಟ್ರಾನಿಕ್ಸ್ನವರು ಬರ್ತಾ ಇರ್ತಾರೆ. ಹಾಗೆ ಮಧ್ಯಾಹ್ನ ಮೇಲಿನ ಕಾರ್ಯಕ್ರಮಗಳು ಅಂದರೆ ಇದು ಉದ್ಘಾಟನಾ, ಇಡೀ ಮೇಳದ ಉದ್ಘಾಟನಾ ಸಮಾರಂಭ ನಮ್ಮ ಮುರಳಿ ಕೃಷ್ಣ ನಿರ್ದೇಶಕರು ಕ್ಯಾಂಪ್ಕೋ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಹಾಗೆ ಪಡ್ರೆಯವರು ದಿಸ್ಕೂಚಿ ಭಾಷಣವನ್ನು ಸಮೇತ ಮಾಡಲಿಕ್ಕಿದ್ದಾರೆ. ಹಾಗೆ ಈ ಥರ ಗಣ್ಯರು ಆ ದಿವಸ ಅಲ್ಲಿ ನಮ್ಮ ಜೊತೆ ಇರಲಿಕ್ಕಿದ್ದಾರೆ. ಆ ದಿವಸ ಮತ್ತು ಮರುದಿವಸ ನಮಗೆ ಒಂದು ಗೋಷ್ಠಿ ಸನ್ನತ ಕಾರ್ಯಕ್ರಮ ಇರ್ತದೆ. ಇದರಲ್ಲಿ ತಾಳ್ತಜ್ಜಿಯವರು, ಚಂದ್ರಶೇಖರ್ ತಾಳ್ತಜ್ಜಿಯವರು ಇರ್ಬೋದು, ಆಮೇಲೆ ಗೇರು ಬೀಜದ ಸಂಸ್ಕರಣೆ ಮಾಡಿದವರು, ಅದರ ವ್ಯಾಲ್ಯೂ ಎಡಿಷನ್ ಮಾಡಿದವರು ಇದ್ದಾರೆ. ಹಾಗೆ ಮತ್ತು ಈ ನಮ್ಮ ಇಡೀ ಇವತ್ತಿನ ಈ ಒಂದು ಕಾರ್ಯಕ್ರಮ ಪ್ರಾಯೋಜಕತ್ವ ವಹಿಸಿಕೊಂಡಂಥವ್ರು ಮುಳ್ಯ ಕೇಶವ ಭಟ್ರು ಸಮೇತ ನಮ್ಮ ಜೊತೆ ಇರ್ತಾರೆ. ಸಮಾರೋಪದಲ್ಲಿ ಅವರೇ ಅಧ್ಯಕ್ಷತೆಯನ್ನು, ಮುಳ್ಯ ಕೇಶವ ಭಟ್ರೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ವೇಣು ಸಮಾಪನ ಭಾಷಣ ಮಾಡಿಕೊಂಡು ನಂತರ ಆ ದಿವಸ ನಮ್ಮ MLC ಆದಂಥ ಕಿಶೋರ್ ಕುಮಾರ್ ಭಟ್ಟಿಯಾಡಿಯರ್ಸ್ ಅಂತ ನಮ್ಮ ಜೊತೆ ಇರ್ತಾರೆ. ಹಾಗೆ ಗ್ರಾಮಜನ್ಯದ ನಿರ್ದೇಶಕರು ಹಾಗೂ ಇನ್ನಿತರ ಗಣ್ಯರೆಲ್ಲ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ಅಂತೂ ಸುಸೂತ್ರವಾದಂಥ 3 ದಿವಸದ ಕಾರ್ಯಕ್ರಮ. ಹಲಸು ಹಣ್ಣು ಮೇಳ ಅಂತೇಳಿದ್ರೆ ಮಳೆಗಾಲದಲ್ಲೇ ಆಗಬೇಕಾದಂಥದ್ದು. ಹಾಗೆ ಮಳೆಯ ಸಮೇತ ನಮಗೆ ಬರಗಳು ಶುರುವಾಗುವಂಥ ಲಕ್ಷಣ ಇದೆ. ಚೆನ್ನಾಗಿ ನಡೀತದೆ ಅಂತ ಹೇಳುವಂಥ ಒಂದು ಆಶಾವಾದ ಇದೆ. ಯಾಕಂತೇಳಿದರೆ 7 ಮೇಳಗಳನ್ನು ಮುಗಿಸಿದ್ದು 8ನೇ ಮೇಳಕ್ಕೆ ನಾವು ಬರುವಂಥದ್ದು. ಸಣ್ಣದಿಂದ ಪ್ರಾರಂಭವಾದದ್ದು ಇವತ್ತು ಇಷ್ಟು ದೊಡ್ಡ ಹಂತಕ್ಕೆ ತನಕ ನಾವು ಬಂದು ಮುಟ್ಟಿದ್ದೇವೆ. ಓಕೆ ಸರ್, ಅದರ ಜೊತೆಗೇನೆ ಬಂದಂತಹ ಜನರಿಗೆ ಒಂದಿಷ್ಟು ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡ್ಕೊಂಡಿದ್ದೀರಾ. ಸ್ಪರ್ಧೆ ಆಗಿರ್ಬೋದು, ಈ ಥರ ಯಾವುದೆಲ್ಲ ಇರುತ್ತೆ? ಅಂದರೆ ಸ್ಪರ್ಧೆಗಳು ಮಾಮೂಲಿಯಂತೆ ನಮ್ಮದು ಹಲಸಿನ ಚಿತ್ರ ಬಿಡಿಸುವಂಥದ್ದು, ಮಕ್ಕಳಿಗೆ ಹಲಸನ್ನು ಸೊಳೆತು ಬಿಡಿಸುವಂಥದ್ದು, ತಿನ್ನೋ ಸ್ಪರ್ಧೆಗಳು, ಬಾರೆತ್ತು ಸ್ಪರ್ಧೆಗಳು ಇರ್ತದೆ. ಅದಲ್ಲದೆ ಈ ಸರಿ ವಿಶೇಷವಾಗಿ ಕ್ವಿಜ್ ಮಾಡಿದ್ದೇವೆ. ಅಂದರೆ ಶಾಲಾ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಅಂತ ಇದು ಹಾಗೆ ಅಂತ 2 ವಿಭಾಗದಂಥ ಒಂದು ವರ್ಗೀಕರಣ ಮಾಡಿ ಕ್ವಿಜ್ ಕಾರ್ಯಕ್ರಮ ಸಹ ಈ ಸರಿ ಪ್ರಪ್ರಥಮ ಬಾರಿಗೆ ಮಾಡಿದ್ದೇವೆ. ಅದು ನಿಮಗೆ ಆದಿತ್ಯವಾರ ಬೆಳಿಗ್ಗೆ ಆ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಥ್ಯಾಂಕ್ ಯು. 8ನೇ ವರ್ಷದ ಹಲಸು ಹಣ್ಣು ಮೇಳ ಯಾವ ರೀತಿಯಾಗಿರುತ್ತೆ ಅನ್ನೋದ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಹಲಸು ಹಣ್ಣು ಮೇಳಕ್ಕೆ ಬನ್ನಿ. ವೆರೈಟಿ ಆಗಿರುವಂಥ ಹಲಸಿನಿಂದ ತಯಾರು ಮಾಡಿದಂಥ ಖಾದ್ಯಗಳು ಇರುತ್ತೆ. ಹಣ್ಣುಗಳನ್ನು ಕೂಡ ನೀವಿಲ್ಲಿಂದ ಪರ್ಚೇಸ್ ಮಾಡ್ಬೋದಾಗಿದೆ. ಅದರ ಜೊತೆಗೇನೆ ವಿಶೇಷವಾಗಿ ಇಲ್ಲಿ ಕೃಷಿಕರಿಗೆ ಮಾಹಿತಿಯನ್ನು ನೀಡಲಾಗುತ್ತೆ. ನಿಮಗೆ ಯಾವ ಒಂದು ಕೃಷಿಯ ಬಗ್ಗೆ ಆಸಕ್ತಿ ಇದೆಯೋ ಅದರ ಬಗ್ಗೆ ನೀವು ಇಲ್ಲಿ ಮಾಹಿತಿಯನ್ನು ಪಡ್ಕೊಳ್ಬೋದು. ಅದರ ಜೊತೆಗೇನೆ ನೇರವಾಗಿ ನುರಿತ ಕೃಷಿಕರ ಜೊತೆಗೆ ಸಂಪರ್ಕವನ್ನು ಮಾಡ್ಬೋದು. ನೀವು ಅವರಿಂದನೇ ಮಾಹಿತಿಯನ್ನು ಪಡ್ಕೊಳ್ಬೋದು. ಇದರ ಜೊತೆಗೇನೆ ಗೇರಿಗೆ ವಿಶೇಷವಾಗಿರುವಂಥ ಪ್ರಾಮುಖ್ಯತೆಯನ್ನು ಈ ಬಾರಿಯ ಹಲಸು ಮೇಳದಲ್ಲಿ ನೀಡ್ತಾ ಇದ್ದಾರೆ. ಹಾಗಾಗಿ ಗೇರಿನ ಬಗ್ಗೆ ಕೂಡ, ಕೃಷಿಯ ಬಗೆಗಿನ ಮಾಹಿತಿಯನ್ನು ಪಡ್ಕೊಳ್ಬೋದಾಗಿದೆ. ಇನ್ನು ವೆರೈಟಿ ಆಗಿರುವಂಥ ಹಲಸುಗಳನ್ನು ಕೂಡ ನೀವು ಇಲ್ಲಿಂದ ಪರ್ಚೇಸ್ ಮಾಡ್ಬೋದಾಗಿದೆ. ಯಾವೆಲ್ಲ ಹಲಸುಗಳು ಈ ಬಾರಿಯ ಹಲಸು ಮೇಳಕ್ಕೆ ಎಂಟ್ರಿ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಭರ್ಜರಿ ಆಗಿರುವಂತಹ ಮಳೆಗಾಲದ ತಿಂಡಿ ತಿನಿಸುಗಳನ್ನು ಸವಿಬೇಕು ಅಂತ ಹೇಳಿದರೆ ನೀವು ಮಿಸ್ ಮಾಡದೆ ವಿಸಿಟ್ ಮಾಡಬೇಕಾಗಿರುವಂಥದ್ದು ನಮ್ಮ ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ಇದೇ ತಿಂಗಳ 5, 6, 7ನೇ ತಾರೀಕಿಗೆ ನಡೀಲಿಕ್ಕಿರುವಂತಹ ಹಲಸು ಹಣ್ಣು ಮೇಳಕ್ಕೆ. ಇದಾಗಿತ್ತು ಇವತ್ತಿನ ವಿಶೇಷ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.
ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461.